ನಡ್ತೀವಿ ಒಗ್ಗಟ್ಟಿಗೆ ಖುಷಿ ಕೊಟ್ರಾಸ್ ಪಾಪ ಮಸ್ತ್ ಬರ್ತೀವಿ ಮಸ್ತ್ ಸೇವೆ ಮಾಡ್ತು ಕೊಡ್ತೇವೆ ಹಂಗೆ ನಾಯರು ಸರಿ ಬೇಗ ಮಾತಾಡು ಎತ್ತ ಜಬರ್ದಸ್ತಿ ಮಾಡ್ತೀವಿ ಪುರ್ಲು ಜಾತಿ ಪುರ್ಲು रामचंद्र की जय, पवन सुत हनुमान की जय।
എന്തുണ്ട്
अयोध्यापति श्री रामचंद्र भगवान की अयोध्यापति श्री रामचंद्र महाराज की अयोध्यापति श्री रामचंद्र महाराज की पवन सुत हनुमान की भारत माता की ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. विद्महे वक्रतुण्डाय धीमहि तन्नो दन्तिः प्रचोदयात्। नमस्ते वसुदाय श्रीवरवरदमूर्तये नमः। सिद्धिविनायकस्वामिन्ये नमः। प्रार्थना किं कर्म करिष्ये। श्रीराम राम रामेते रमे रामे मनोरमे सहस्रनामतत्तुल्यं राम नाम वरानने। रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोरथ प्रसन्न काल प्रार्थना किं कर्म करिष्ये। ಶತಕೋಟಿ ಹಿಂದೂಗಳ ಅಭಿಲಾಷೆ, ಶತಮಾನಗಳ ಪರಿಶ್ರಮದ ಫಲ, ಮರ್ಯಾದಿ ಪುರುಷೋತ್ತಮ ಆರಾಧ್ಯ ವ್ಯಕ್ತಿ ಶ್ರೀರಾಮಚಂದ್ರ ದೇವರ ದಿವ್ಯ ಯೋ ಮಂದಿರ ಬರುವ ತಿಂಗಳು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗುವುದು. ಅದರ ಪ್ರಯುಕ್ತವಾಗಿ ಅಯೋಧ್ಯ ಕೃಷ್ಣನವರ ಆದೇಶ ಪ್ರಕಾರ ಮಂತ್ರಾಕ್ಷತೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ತಂದು ಪೂಜೆ ಮಾಡಬೇಕು, ಅದೇ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ನಾವೆಲ್ಲ ಸೇರಿ ಐಕ್ಯಮತ್ಯದಿಂದ ಆ ಸಿದ್ಧಿವಿನಾಯಕ ಸ್ವಾಮಿ ದೇವರ ಪ್ರಸನ್ನ ಕಾಲದಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳುವುದು. ಮುಂದಿನ ತಿಂಗಳಾಗುವಂತಹ ರಾಮದೇವರ ಪ್ರತಿಷ್ಠಾ ಮುಹೂರ್ತವಾಗಿ ಅದಕ್ಕೆ ಬರತಕ್ಕಂತಹ ಸಮಸ್ತ ವಿಘ್ನಾದೋಷಗಳೆಲ್ಲ ನಿವಾರಣೆಯಾಗಿ ಅದೇ ರೀತಿಯಾಗಿ ಈ ದೇಶವನ್ನು ರಾಮರಾಜ್ಯವನ್ನಾಗಿ ಮಾಡಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲಿ ಕಿಂಚಿತ್ ರೂಪದಿಂದ ಆ ವಿಘ್ನ ನಿವಾರಕನಾದಂತಹ ಮಹಾಗಣಪತಿ ದೇವರಲ್ಲಿ ನಾವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಗನ್ನಿಕಾ ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನ ದ್ವಾದಶೈತಾ ನಾಮಾನಿ ಯಃ ಪಠೇ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಪುನರೋತ್ ಪ್ರಾರ್ಥನಾಂ ಸಮರ್ಪಯಾಮಿ ಪ್ರದಕ್ಷಿಣಮಸ್ಕಾರಾಂ ಸಮರ್ಪಯಾಮಿ. ಯಾನಿ ಗದಕ್ಷಿಣ್ಯಂಬುದೇವದೇ ಪಾಪೋಹಂ ಪಾಪಗಪ್ಪಾಹಂ ಪಾಪಾತ್ಮ ಪಾಪತುಂಭವಾತ್ರಾಯ ಮಾತೃಯಾ ದೇವಾ ಶರಣಾಗತವತ್ಸಲ ಅನ್ಯದಾಶನಂದಾತಿ ತ್ವಮೇವ ಶರಣಂ ಮಮ ತತ್ಪಾನ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪುರುಷೋತ್ತಮ. ಪ್ರದಕ್ಷಿಣಮಸ್ಕಾರಾಂ ಸಮರ್ಪಯಾಮಿ.
ಗೌರವಿಸ್ತಾ ಇದೀಗ ಇಲ್ಲಿಂದ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆ ಸಾಗಲಿಕ್ಕಿದೆ. ಗಣೇಶ ಮಂದಿರದ ಆವರಣದಿಂದ ಅಯ್ಯಪ್ಪ ಮಂದಿರಕ್ಕೆ ಹೀಗೆ ಸಾಗಲಿಕ್ಕಿದೆ. ಮಾಡೂರಿನ ಅಯ್ಯಪ್ಪ ವನದುರ್ಗ ಅಯ್ಯಪ್ಪ ಮಂದಿರಕ್ಕೆ ಬಂದಿರುವಂತ ಎಲ್ಲರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಮೊದಲಿಗೆ ಈ ಪಿಕಪ್ ವಾಹನ ಇರ್ತದೆ, ಆ ನಂತರದಲ್ಲಿ ಭಜನೆಯ ತಂಡದ ಮಕ್ಕಳಿರ್ತಾರೆ, ಆ ನಂತರ ನಮ್ಮ ಸಾರ್ವಜನಿಕ ಭಜನೆ ತಂಡದ ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ, ಆ ನಂತರದಲ್ಲಿ ಕಲಶ ಹಿಡಿಯುವಂತ ಮಹಿಳೆಯರಿರ್ತಾರೆ, ಆ ನಂತರದಲ್ಲಿ ಎಲ್ಲ ಮಹಿಳೆಯರು ಕೂಡ ಕಲಶ ಹಿಡಿದವರು ಹಿಡಿದವರು ಎಲ್ಲರೂ ಕೂಡ ಒಂದು ಸಾಲಲ್ಲಿ ಬನ್ನಿ. ಆ ನಂತರ ಚೆಂಡೆ ಇರ್ತದೆ, ಚೆಂಡೆಯ ನಂತರ ಪವಿತ್ರ ಮಂತ್ರಾಕ್ಷತೆ ಇರ್ತದೆ, ಮಂತ್ರಾಕ್ಷತೆಯ ನಂತರ ಸಾರ್ವಜನಿಕರೆಲ್ಲರೂ ಒಟ್ಟಿಗೆ 2 ಸಾಲುಗಳನ್ನು ನಡ್ಕೊಂಡು ಹೋಗುವಂಥದ್ದು. ಬೋಲೋ ಅಯೋಧ್ಯಾಪತಿ ರಾಮಚಂದ್ರ ಕಿ, ಬೋಲೋ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬಂಧುಗಳ 2 ಕೈಯನ್ನು ಮೇಲಕ್ಕೆ ಎತ್ತಿ ಘೋಷಣೆಯನ್ನು ಹಾಕೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ, ವಂದೇ ವಂದೇ ಜೈ ಶ್ರೀರಾಮ್. अयोध्यापति श्री रामचंद्र के, अयोध्यापति श्री रामचंद्र के। ಕುಣಿತ ಭಜನಾ ತಂಡದ ಮಕ್ಕಳು ದಯವಿಟ್ಟು ಇದರ ಹಿಂಬದಿಯಲ್ಲಿ ತದನಂತರ ಸಾರ್ವಜನಿಕ ಭಜನಾ ಮಾಧ್ಯಮದವರು ಬಂದಿದ್ರೆ ದಯವಿಟ್ಟು ಸಾರ್ವಜನಿಕ ಭಜನಾ ಹೇಳಲಿಕ್ಕೆ. ತದನಂತರ ಕಲಶ ಹಿಡಿದಂತಹ ಮಹಿಳೆಯರು ಭಜನಾ ತಂಡ ಇದ್ರೆ ಭಜನಾ ತಂಡ ಎರಡು ಲೈನ್ ಸಾಲಾಗಿ 2 ಲೈನ್ ಮಾಡ್ಬೇಕು. 2 ಲೈನ್ ಕಲಶ ಹಿಡಿದ ಮಹಿಳೆಯರು 2 ಸಾಲ್. ತದನಂತರ ಕಲಶದವರೊಟ್ಟಿಗೆ ಮಹಿಳೆಯರು ಸಹ ಒಟ್ಟಿಗೆ ಸೇರ್ಕೊಳ್ಬಹುದು. ಮಹಿಳೆಯರು ಕಲಶ ಹಿಡಿದ ನಂತರ ಮಹಿಳೆಯರು ಕಿಶನ್ ಹೋಗ್ತಾರೆ ಒಂದು ಸರ್ಕಾರಕ್ಕೆ ಮಂತ್ರಾಕ್ಷರದ ಪಿರವಳು ಪಟ್ಟಿಂಚು ಮಾತ ಭಗವತ್ಭಕ್ತ ಬಾಂಧವರೇ ರಟ್ಟೆ ಸಾಲಡೆ ಬಾರಿ ಪರ್ಲದ ಮೆರವಣಿಗೆ ನಮ್ಮೊಟ್ಟಿಗೆ ಬರಡು ಮಟ್ಟದ ಮಕ್ಕಳು ಕೇಳೋದಿಲ್ಲ. ಮೋಹಜಾಲ ಸಕಲದಾಯಿತು
ಎಲ್ಲ ನಿಗಲೇ ಬೆಲ್ಲದ ಶೋಭಾಯಾತ್ರೆಗೆ श्री रामचंद्र महाप्रभु के बोलो श्री रामचंद्र महाप्रभु के बोलो सनातन हिंदू धर्म के बोलो सनातन हिंदू धर्म के वंदे वंदे वंदे। ಲೋಕನಾಥನೀತನೆಂದು ತಿಳಿದು ಸಕಲವನ ಸುಧರ್ಮೆ ಮಾರ್ಗ ಉಳಿಯಿತು. ಸಕಲ ಲೋಕನಾಥನೀತನೆಂದು ತಿಳಿದು ಸಕಲವನ ಪಿಸುವಂತೆ ಮಾರ್ಗ ಉಳಿಯಿತು.
ಬಸ್ತಿ ಬಸ್ತಿ ಕೃಷ್ಣನ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕಾರನೆಂದು ಸಣ್ಣ ಮಾತನಾಡಿದಾಯಿತು ತೋರನೆಂದು ಬಹಳ ದೂರು ಮಾಡಿದಾಯಿತು ಯಾರನೆಂದು ಸಣ್ಣ ಮಾತನಾಡಿದಾಯಿತು ತೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಸಾರಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ
ब्रह्मा तस्मै श्री गुरुवे नमः। गुरुवे सर्वलोकानां विषजे भवरोगिणां दये सर्वविद्यानां दक्षामूर्तये नमः। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। षडानन कुङ्कुम रक्तवर्णं देवतमयूरवाहनं शिवदाभ्यो नमः। स्कन्दाय देवताभ्यो नमः। हरिहरा सुधा धर्मशास्त्र श्री अय्यप्प स्वामी देवताभ्यो नमः। जातवेदसे सुनमामरति यतो निदाहति वेदः। षडः वर्षदुर्गाणिं देवताभ्यो नमः। वनदुर्गा देवताभ्यो नमः। सान्निध्यमुखेनं शिवदाभ्यो नमः। श्रीरामचन्द्र देवताभ्यो नमः। पूर्णहनुग्रस्यं श्री परमात्मने नमः। अच्युता संकल्पितार्थं शिवदाभ्यो नमः। प्रार्थनं च करिष्ये देवताभ्यो नमः। मनसोऽभीष्टं देवताभ्यो नमः. आवडे ದೇವರಡ ಭಕ್ತಿಡು ನಮ್ಮ ಮಾತಿರ್ಲ ಭಕ್ತಿನದಿದ್ದು ಪ್ರಾರ್ಥನೆ ಮಲ್ತನಗ ಗುರುಸ್ವಾಮಿ ಎದುರ್ಲತ್ತಲ್ಲ ಮಾಡೋರದ ಈ ಒಂಜಿ ಪುಣ್ಯದ ಮನ್ನೆಡು ನಮ್ಮ ಮಾತಿರ್ಲ ಅದನ್ನ ಇನಿಕೆ ನಮಕ್ಕಲ ಮಾತಿರೆಗಳ ಒಂಜಿ ಪುಣ್ಯದ ದಿನ ದೇಗಂದಕ್ಕೆ ಎನ್ನಗ ಪ್ರತಿ ಒಂಜಿ ಮನುಷ್ಯ ಮಾನವೆಲ ಹಿಂದೂ ಸನಾತನ ಧರ್ಮಡು ಹುಟ್ಟಿನಿಡ್ದು ಬೊಕ್ಕ ಯೋಗ್ಯವಾನ ಚಿತ್ರ ಹಪ್ಪೆನ ಗರ್ಭಡು ಧಾರಣೆಯಾದ ಬರುಡುಗೆ ಅಂಚಿತ್ರ ಭೂಮಿಡು ಬರಡು ನಾಂಡ ಈ ಭರತ ಕಂಡಡು ನಮ್ಮ ಪುಣ್ಯ ಮಲ್ತುಪ್ಪೋಡು ಅವಲ ಈ ಮನ್ನಗೆ ಮೂಚನೆ ಪ್ರವೇಶ ಅಯೋಧ್ಯೆಡ್ದು ಬಿಟ್ಟನಂಚಿತ್ರ ಕೊರ್ನಂಚಿತ್ರ ಅಕ್ಷತೆ ಉಳ್ಳಾಲದ ಪುಣ್ಯದ ಮನ್ನಗೆ ಬತ್ತದು ಅವೆಡ್ದು ಬೊಕ್ಕ ಕೋಟೆಕಾರ ಬೀರಿಗೆ ಬತ್ತದು ಈ ವನದುರ್ಗ ಅಯ್ಯಪ್ಪ ದೇವರನ್ನ ಪುಣ್ಯದ ನಡೆಗೆ ಬರಡು ನಾಂಡ ನಮ್ಮ ಪುಣ್ಯವಂತಿರಂದು ಪನ್ಪುಳಕ್ಕೆ ಸತ್ಯವಾದಲ ಆ ದೇವರನ್ನ ಪುಣ್ಯದ ನಡೆ ನಮ್ಮ ಮಾತಿರ್ಲ ಭಕ್ತಿಡು ಪ್ರಾರ್ಥನೆ ಮಲ್ಪನು ಇದ್ದೆ ದೇಗಂದಕ್ಕೆ ಎನ್ನಗ ಆ ಪರಮಾತ್ಮನ ಒಂಜಿ ಪುಂಡಿ ಅಕ್ಷತೆ ನಾಂಡಲ ನಮ್ಮ ಗ್ರಹ ಭಾಗಕ್ಕೆ ಬರಡು ನಾಂಡ ಆ ಅಕ್ಷತೆ ಪನಪನವು ಒಂಜಿ ಕೃಷಿಟ್ಟು ಬುಲಾಪನ ಚಿತ್ರ ಸಾನ್ನಿಧ್ಯ ಅವೇ ರೀತಿಡು ಅವು ಏರು ಸೃಷ್ಟಿ ಮಲ್ತಿರಂದಕ್ಕೆ ಎನ್ನಗ ದೇವರೇ ಸೃಷ್ಟಿ ಮಲ್ಪುನಿಗೆ ಅವೇನ ಪುನರಪಿ ಆದ ನಮ್ಮ ದೇವರಿಗೆ ಅರ್ಪಿತ ಮಲ್ಪುನಿಗೆ ಅವೇ ರೀತಿಡು ದಾದನ ಪುಣ್ಯವಾನಂಚಿತ್ರ ನಾಡು ಆ ಅಯೋಧ್ಯದ ಪುಣ್ಯವಾನಂಚಿತ್ರ ಮನ್ನಡು ಜೀರ್ಣೋದ್ಧಾರಾಪನಂಚಿತ್ರ ಪರ್ವಕಾಲ ನಮ್ಮ ಮಾತೆಲ್ಲ ಒಂಜಿ ಜಾತ್ರಾ ಮಹೋತ್ಸವದ ಕಾಲಘಟ್ಟಡುಲ್ಲ ಐತ ಪುಣ್ಯವಾನಂಚಿತ್ರ ಪ್ರಸಾದ ನಮಕ್ ಪ್ರತಿ ಒಂಜಿ ಮನುಷ್ಯನ ಪ್ರತಿ ಒಂಜಿ ಇಲ್ಲಗಲ ಪ್ರವೇಶ ಆವಡು ಆಯ್ತ ಪುಣ್ಯವಾನಂಚಿತ್ರ ಅಕ್ಷತೆ ನಾಡಲ ಅವೇ ನಮ್ಮ ಮಾತೆರ್ಲ ಕೈಯೊಟ್ಟದು ಬತ್ತಡು ಪನ್ಪನಂಚಿತ್ರ ಸಂಕಲ್ಪ ಅವು ಶ್ರೀರಾಮಚಂದ್ರ ಕೊರ್ಪಣಂಚಿತ್ರ ವರಪ್ರಸಾದಗೆ ಆ ಪ್ರಸಾದ ನಮ್ಮ ಕೈಯೊಟ್ಟದು ಬತ್ತೆಂದಾಂಡ ನಮ್ಮ ಗ್ರಹ ಭಾಗ ಬೆಳಗೊಡು ನಮ್ಮ ದಿನನಿತ್ಯ ಜೀವನ ಮಲ್ಪನಂಚಿತ್ರ ಗ್ರಹ ಭಾಗಡು ಉನ್ಪುನ ನುಪ್ಪುಡು ಅಪ್ಪೆ ಅನ್ನಪೂರ್ಣೇಶ್ವರಿ ಆದ ಅನುಗ್ರಹ ಮಲ್ಪಾದ ಕುರುಡು ನಮ್ಮ ವೆಲ್ಪುನಂಚಿತ್ರ ಬೇಲೆಡು ಸಂಪತ್ತುಡಪ್ಪೆ ಲಕ್ಷ್ಮಿಯಾದ ಅನುಗ್ರಹ ಮಲ್ಪಾದ ಕುರುಡು ನಮ್ಮ ಕಲ್ಪನಂಚಿತ್ರ ಜೋಕ್ಲೆಗೆ ವಿದ್ಯಾ ಸರಸ್ವತಿ ಆದ ಆ ಅಕ್ಷತದ ಮುಖಾಂತರವಾದ ಅನುಗ್ರಹ ಮಲ್ಪಾದ ಕೊರಡು ಪನ್ಪನಂಚಿತ್ರ ಉದ್ದೇಶನದಿ ಒಂದು 7 ಪ್ರಾಯದ ಜೋಕ್ಲೆಡ್ದು ನಮ್ಮ ಮಾತ ಎಲ್ಪ ಪ್ರಾಯದ ಮಾನವರೇ ಮುಟ್ಟ ಇನಿ ಮಾತೆಲ್ಲ ಏಕರಾಶಿಯ ಒಂದು ಏಕ ಮನಸ್ಸಿಡು ಏಕ ಭಕ್ತಿಡು ಆ ಪರಮಾತ್ಮ ನಮ್ಮ ಸ್ತುತಿ ಮಲ್ತು ನಲ್ಪ ದೇವರ ನನಾತಿ ಮನ್ನಗೆ ದಾತಪುರ ಧರ್ಮದ ಕಾರಳು ಪೂರ ಆವರಂಡ ಅವೇನ ಮಾತ ಪತ್ತಪ್ಪೆ ಜೋಕುಳು ಸರ್ವ ರೀತಿಲ ತನ್ನ ಅರ್ಜುನನಿಂದಾಂಡಲ ದುಂಬತ್ತವಾದ ಒಂದುದು ಶ್ರೀಹರಿ ಶಾಖೆ ವಿಶ್ವ ಹಿಂದ ಪರಿಷತ್ ಬಜರಂಗ ದಳದ ಶಾಖೆನ ಕಟ್ಟೊಂದು ಶ್ರೀ ಹರಿ ಪನ್ಪುರಂಚಿತ್ರ ರಡ್ಡಕ್ಷರದ ನಾಮಾಂಕಿತ ವಾರೀತಿಡ ಮಿನುಕೊಂದುಂಡ ಆಕಾಶದ ಧ್ರುವ ನಕ್ಷತ್ರ ವಾರೀತಿಡ ಮಿನುಕದ ಬರ್ಪುಂಡ ಅವೇ ರೀತಿಡ ಶ್ರೀಹರಿ ಪನ್ಪುರಂಚಿತ್ರ ನಾಮಾಂಕಿತ ನನಾತ್ ಎತ್ತರದ ಸ್ಥಾನಗ ಬೋದು ಈ ಮಾಡೂರದ ಪುಣ್ಯದ ಮನ್ನಡೆ ತನ್ನ ಜೋಕುಲು ಎಡ್ಡೆ ಧರ್ಮದ ಕಾರಣ ಮಲ್ತಂದುಲ್ಲಗೆ ಐತ ಪಿರಾವಡಿ ಅಂಕುಲು ಕಿರಿಯಾಕುಲು ಉಲ್ಲರೆ ಪನ್ಪುರಂಚಿತ್ರ
ಅನುಗ್ರಹದ ಫಲಪ್ರಸಾದನ ಪರಮಾತ್ಮ ನಮ್ಮ ಪಾಲಿಗೆ ಅನುಗ್ರಹಣ ಮಲಪಾದ ಕೊಡ್ದು ಇನ್ನಿತ ಶುಕ್ರವಾರ ಚಿತ್ರ ದಿನ ಸೂರ್ಯದೇವರ ನಡುನೆತ್ತಿಗೆ ಬರ್ಪನ ಚಿತ್ರ ಗಳಿಗೆಡ್ ನಮ್ಮ ಬಲತ್ತಕಾರದ ಉಂಗುಷ್ಟುಣ್ಣದಿದ್ದ ತನ್ನ ಅಕ್ಷತೆನ ಆ ಪರಮಾತ್ಮನ ಪಾದದಟ್ಟದೀತ ಅಪಗಂದಾಂಡ ಅವಿತ ಸೃಷ್ಟಿಕರ್ತೆ ಏರಂದಕ್ಕೆ ನಗ ಹರಿ ಹರೇ ಪಣ್ಣನ ಅನಗ ಐಟ್ ಈಶ್ವರ ದೇವರಲ್ಲೊಲ್ಲೇರು ವಿಷ್ಣು ದೇವರಲ್ಲೊಲ್ಲೇರು ಅಂಚಾದುಪ್ಪನಗ ಅವು ಒವೇ ನಮ್ಮ ಪೂಜೆ ಮಲ್ಪುಂದಾಂಡಲ ಅವು ಕಡೇ ಕಾಲಡು ಅರ್ಪಿತ ಆಪನು ಶ್ರೀರಾಮಚಂದ್ರ ದೇವರಿಗೆ ಶ್ರೀರಾಮಚಂದ್ರ ದೇವರ ಪಣ್ಣನ ಅನಗ ಮಹಾವಿಷ್ಣು ಆ ಮಹಾವಿಷ್ಣುಗೆ ಸಂದೈತ ಮಲ್ಪನ ಚಿತ್ರ ಸೇವೆನ ಆ ಪರಮಾತ್ಮನ ಪಾದಗೂ ಅರ್ಪಿತ ಮಲ್ಪ ಒಂದು ನಮ್ಮ ದಾದಪುರ ಎಣಿತ ಅದಕ್ಕೂ ಸಂಕಲ್ಪದಿದ ದೇವರಡ ಭಕ್ತಿಡು ಉಡಲದಿಂಜದ ಪ್ರಾರ್ಥನೆ ಮಲ್ಪೋನ ನಿಖಲ್ನ ಕೈಟ್ ಕೊರನ ಚಿತ್ರ ಅಕ್ಷ ಪೂವರಿ ಐನ ಭಕ್ತಿ ಶ್ರದ್ಧೆ ನಂಬಿಕೆ ಹೃದಯ ಬಾಗಡುದಿ ಒಂದು ನಿಖಲ್ ಮನಸ್ಸದ ಸಂಕಲ್ಪಲದಾದ ಉಂಡ ಅವಿನ ಪರಮಾತ್ಮನ ಮುಂಭಾಗಡು ಪಣ್ಣ ನನಗ ನಮಕ್ ಬರ್ಪಿಂಚಿತ್ತನ ದುರಿತಣು ಪೂರ ಪರಿಹಾರ ಮಲ್ಪಾದ ಕೊಡ್ದು ಎಂಕುಲ ಪುಣ್ಯವಾನ ಚಿತ್ತನ ಪಾವನ ಕ್ಷೇತ್ರ ವನದುರ್ಗ ಅಯ್ಯಪ್ಪ ದೇವರನ ಪುಣ್ಯ ನಡಕ್ಕೆ ಬತ್ತಿಲ್ಲಂದಿಗೆ ಆ ದೇವರನ ಪುಣ್ಯ ಸಾನ್ನಿಧ್ಯಗೆ ಎಂಕುಲ ಅರ್ಪಿತ ಮಲ್ತಿನ ಚಿತ್ತನ ಪೂಜೆ ದೇವರ ಕೆಬಿಯಾರಕ್ಕೆ ನುಂಡಿರಿಗೆ ಕಣ್ಣಾರೆ ತೂಂಡಿರಿಗೆ ಅಂತ ಪನಪಾದ ಕೊಡ್ದು ನಮಕ್ ಮಾತೆರೆಗಲ ಆಯುಷ್ಯವಂತರಾದ ಆರೋಗ್ಯವಂತರಾದ ಸಕಲ ಸೌಭಾಗ್ಯವಂತರಾದ ಬದುಕದ ಬಾಳವನ ಚಿತ್ತನ ಯೋಗ ಆ ಪರಮಾತ್ಮ ನಮ್ಮ ಪಾಲಿಗೆ ಅನುಗ್ರಹಣ ಮಲಪಾದ ಕೊಡ್ದು ಆ ಪರಮಾತ್ಮನ ಗುಂಡದ ನಂದಾದೀಪ ಆ ರೀತಿಡು ಬೆಳಗೊಂದುಂಡ ಅವೇ ರೀತಿಡು ನಮ್ಮ ಜೀವನಡ್ಲ ದೇವರೇ ನನಾತ್ ಉತ್ತರೋತ್ತರ ಅಭಿವೃದ್ಧಿನ ಮಲಪಾದ ಕೊಡ್ದು ಎಲ್ಲಂದಾತ ಪೊರ್ತುಗ ಮನ್ನಡ ಆಪರಂಚಿತ್ತನ ಬ್ರಹ್ಮ ಕಲಶದ ಪುಣ್ಯವಾನ ಚಿತ್ತನ ಮಹೋತ್ಸವಗೆ ನಮಕ್ ಮಾತೆರೆಗಲ ಆ ಶ್ರೀರಾಮಚಂದ್ರ ದೇವರೆಲ್ಲ ಈ ಮನ್ನಡು ಆರಾಧನೆ ಮತ್ತೊಂದು ಬತ್ತಿನ ಚಿತ್ತನ ಮಹಾಗಣಪತಿ ಸುಬ್ರಹ್ಮಣ್ಯ ದೇವರ ಅಯ್ಯಪ್ಪ ಸ್ವಾಮಿಲ ಆ ಅಪ್ಪ ಜಗನ್ಮಾದ ವನದುರ್ಗಾ ದೇವರ ನಮಕ್ ಮಾತೆರೆಗಲ ಆಯುಷ್ಯವಂತರಾದ ಆರೋಗ್ಯವಂತರಾದ ಸಕಲ ಸೌಭಾಗ್ಯವಂತರಾದ ವಿದ್ಯಾವಂತರಾದ ಬೆರುಪುರ ಚಿತ್ರ ಬೇಲೆಡು ದನಕನಕಾದಿ ಸಂಪತ್ತಿನ ಪುರ ವೃದ್ಧಿ ಮಲ್ಪಾದ ಕೊಡ್ದು ಆ ಶ್ರೀರಾಮಚಂದ್ರ ದೇವರ ನಮಕ್ ಮಾತೆರೆಗಳ ಸನ್ಮಂಗಲನ ಅನುಗ್ರಹ ಮಲ್ಪಾದ ಕೊರಡು ಬಂಡದು ಮಾತ ಪತ್ತಪ್ಪೆ ಜೋಕುಳಿತದ ಪರಮಾತ್ಮನ ಸಾಣಿತ್ತಡು ತರಣ ತಗ್ಗಾದ ಮಲ್ಪಿನ ಚಿತ್ರ ಭಕ್ತಿದ ಪ್ರಾರ್ಥನೆ ಶ್ರೀರಾಮಚಂದ್ರ ದೇವರ ವಾದಾವೃಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ವಾದಾವೃಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ದೇವರ ವಾದಾವೃಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಆ ದೇವರ ಸಾನ್ನಿಧ್ಯ ಪ್ರಾರ್ಥನೆ ಪ್ರೀತಿನಾದ ಭಜನಾದ ಅನ್ಯದ ನಮಗೆ ಬೆಳಿಬಾರ್ದು ಈ ಮಣ್ಣಿಗೆ ಬಂದಿಬಾರ್ದು ಚಿತ್ರ ಪೊರ್ತುಗಳಿಗೆ ಸರ್ವ ರೀತಿಯಲ್ಲಿ ಶ್ರೀರಾಮಚಂದ್ರ ದೇವರನ್ನ ಪುಣ್ಯವಾನ ಚಿತ್ರ ಪ್ರಸಾದ ನಮಗೆ ಪ್ರಥಮವಾದ ಈ ಮಣ್ಣಿನ ಭಕ್ತಿನ ಚಿತ್ರ ಹೊರಗಡೆ ಆ ಪುಣ್ಯವಾನ ಚಿತ್ರ ಪ್ರಸಾದ ಬಂದಾಗ ಐತ ಒಟ್ಟು ದೇವರಿಗೆ ಅತಿ ಪ್ರಿಯವಾದ ಚಿತ್ರ ಸೇವೆ ಹೊಂದಕ್ಕೆ ಅನ್ನೋದು ಭಜನಾ ಸೇವೆಗೆ ನಮ್ಮ ಕುಂತೊಂದು ಕೊಂಡು ಬರ್ತಂದಾಗ ಆರು ಕುಲ್ಲುದಕ್ಕೇನುವರೆಗೆ ನಮ್ಮ ಕುಲ್ಲದ ಭಜನೆ ಬಂಡಂದ ಅನಗ ಆರು ಉಂತದಕ್ಕೇನುವರೆ ಬಂದಿರು ಅವೇ ರೀತಿಯಲ್ಲಿ ಹಿರಿಯಾಕುಪುರ ಪಂಡಿತಕೋರ್ ನಂಚಿತ್ತಿನ ಕ್ರಮನೆ ನಮ್ಮ ಹಿಂದೂ ಸನಾತನ ಧರ್ಮ ಪ್ರಕಾರವಾದ ದಾದಪುರ ಸಂಸ್ಕಾರಗಳು ಉಂಡ ಅವಿನ ಪೂರ ನಮ್ಮ ಪಾಲಿಸೊಂದು ಬೈದ ನಂಚಿತ್ತಿನ ಮನುಷ್ಯ ಮಾನವೇ ಈ ಮಣ್ಣಿಗೆ ಬತ್ತದ ಮಲ್ತಿನ ಚಿತ್ತನ ಸೇವೆ ಈ ಮಣ್ಣಡ ಆ ದೇವರನ್ನ ಪುಣ್ಯವಾನ ಚಿತ್ತನ ಸನ್ನಿಧಾನ ಚಿತ್ತನ ಪ್ರಸಾದ ಒಂದು ದೇವರ ತಿಂದುದೊಡ ಚಿತ್ತನ ಪ್ರಸಾದಕ್ಕೆ ಈ ಪ್ರಸಾದ ನಮ್ಮ ಕೈಯೊಟ್ಟದು ಬತ್ತೆಂದಾಂಡ ನಿಖಿಲ ದಾದಪುರ ಮನಸ್ಸರ ಸಂಕಲ್ಪದಿಂದ ಪ್ರಾರ್ಥನೆದಿಂದ ಪರಮಾತ್ಮನ ಮುಂಭಾಗಡು ಭಕ್ತಿಡು ಪ್ರಾರ್ಥನೆ ಮಲ್ಕೊಳುವರ ನಾನಾತ್ ಪತ್ತು ಕ್ಷೇತ್ರಗೂ ಹೋದು ಪತ್ತು ಊರಿಗೂ ಹೋದು ಪತ್ತು ರಾಜ್ಯಕ್ಕೆ ಹೋದು ಮಲ್ಪುರ ಚಿತ್ರ ಆ ಧರ್ಮದ ಕೆಲಸಗೆ ನನಾಥ ಭಜನಾ ಸಂಕೀರ್ತನ ಸೇವೆನ ಮಲ್ಪುರ ಚಿತ್ರ ಕಲಾಮಾತಿನ ಸೇವೆ ಅಪ್ಪೆ ಸರಸ್ವತಿ ಮಾತೆಯಾದ ಜ್ಞಾನನು ವಿದ್ಯಾ ಬುದ್ಧಿ ಸರಸ್ವತಿ ಮಾತೆಯಾದ ಅನುಗ್ರಹಣ ಮಲಪಾದ ಕೊಡ್ದು ಈ ಮಣ್ಣಡಿಗಳು ಪತ್ತಿನ ಚಿತ್ರ ಪತ್ತಪ್ಪೆ ಜೋಕುಲ್ನ ಬಂಜಿಡು ಪತ್ತಿನ ಚಿತ್ರ ಜೋಕುಲನ್ನು ಅಡಲ ಒಂಜಪ್ಪೆ ಜೋಕುಲ್ಲೆಕ ಏಕ ಬಾಗಡೆ ಏಕ ಚಿತ್ತಡೆ ಏಕ ಮನಸ್ಸಿಡು ಈ ಮಣ್ಣಡೆ ಕೈಯೊಟ್ಟದು ಪತ್ತಿನ ಚಿತ್ರ ಒಂಜಿ ಪುಂಡಿ ಪ್ರಸಾದ ದೇವರ ನಿಖಲಿಗೆ ಉಲ್ಪುರ ನುಪ್ಪುಡು ಅಪ್ಪೆ ಅನ್ನಪೂರ್ಣೇಶ್ವರಿಯಾದ ನಿಖಲು ದಿನನಿತ್ಯ ಬಂಜಿದ ಪಾಡಿಗೆ ಬೋಡಾದ ಬೆಲ್ಪುರ ಚಿತ್ರ ಬೇಲೆಡೆ ಅಪ್ಪೆ ಮಹಾಲಕ್ಷ್ಮಿಯಾದ ಸಂಪತ್ತಿನ ಅನುಗ್ರಹ ಮಲ್ಪಾದ ಮಲ್ಪುರ ಚಿತ್ರ ವ್ಯಾಪಾರ ವ್ಯವಹಾರಡೆ ಸರಸ್ವತಿ ದೇವಿಯಾದ ಅನುಗ್ರಹ ಮಲ್ಪಾದ ಕೊರಡೆ ಹರಿಹರ ಸುತ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಲ ಆ ಮಹಾಗಣಪತಿ ಸುಬ್ರಹ್ಮಣ್ಯ ದೇವಿರ್ಲ ಅಪ್ಪ ಜಗನ್ಮಾತೆ ವನದುರ್ಗಾ ದೇವಿಲ ನಿಖಿಲ ನಂಬಿನ ಚಿತ್ರ ವೈದ್ಯನಾದಿಲ ಅನುಗ್ರಹ ಮಲ್ತ ಕಾಪಾರ್ದ ಕೊರಡೆ ಬಡ ದೇವರನ್ನ ಸಾನ್ನಿಧ್ಯ ಮಲ್ಕ ಚಿತ್ರ ಶಾಸ್ತ್ರ ಭಜನಾ ಮಂಡಳಿ
ಮಾತೆರೆಗಳ ಯೋಗ್ಯವಾದ ಚಿತ್ರಗಳು ಆ ಪರಮಾತ್ಮನ ದಿವ್ಯವಾದ ಚಿತ್ರನ ಸಾಹಿತ್ಯ ಅಯೋಧ್ಯದ ಪುಣ್ಯದ ಮಣ್ಣು ಚಿತ್ರ ಆ ಅಕ್ಷರ ಗರುಡಂಗಾಂಡ ನಮ್ಮ ಮಸ್ತ್ ಅವಿಟ್ಟು ಭಂಗವೈದನ ಚಿತ್ರ ಮಾನವರ ಅನೇಕವಾದ ಅನುಭವಗಳಿದೆ ಅದು ಮಾತ ಸರ್ವ ರೀತಿಯ ನಮಗೆ ಕೊರ್ನಂಚಿತ್ತನ ಹೊಂಚಿಪುಂಡಿ ಪ್ರಸಾದಂಗಾಂಡಲ ಆ ಪ್ರಸಾದ ಬರ್ಪುನಂಚಿತ್ತನ ಸಾಣಿಧ್ಯ ಭಾಗಗಳು ಸರ್ವ ರೀತಿಯ ಎಂಕುಲು ನಲಿತೊಂದು ಆ ಭಜನ ಮಂತೊಂದು ಬರಡು ಬಂಪುನಂಚಿತ್ತನ ತನ್ನ ದೃಢ ಸಂಕಲ್ಪ ನಿರ್ಧಾರಣ ಮಲ್ಪಾವುದು ಇಣಿತ ಭಾನುವಾರದ ಪುಣ್ಯ ಪರ್ವ ಕಾಲ ಸೂರ್ಯದೇವರ ನವೃತ್ತಿಗೆ ಬರ್ಪಂಚಿತ್ತನ ಹೊತ್ತುಗಳಿಗೆ 7 ಪ್ರಾಯದ ಜೋಕ್ ಹಿಡಿದು ಎಲ್ಪ ಪ್ರಾಯದ ಮಾನವರ ಮಟ್ಟ ಮಾತೆರಲು ಒಂಜೇ ಬರ್ಪುನಂಚಿತ್ತನ ಭಾವನೆ ಹೊತ್ತು ಆ ಮಧ್ಯಾಹ್ನದ ಪುಣ್ಯದ ಮಣ್ಣಿಗೆ ಪರಿಪಾರದ ಬದ್ದದಿ ಮಣ್ಣಿಗೆ ಬತ್ತನಂಚಿತ್ತನ ಸಂದರ್ಭ ಈ ಮಣ್ಣಿಡ ಪರಮಾತ್ಮೆ ತಿಂದುದೊಡಂಚಿತ್ತನ ಪ್ರಸಾದನೆಗಳು ಕೈಯೊಟ್ಟುದು ಬತ್ತುಡು ನನಾತೆಂಗುಲು ಕ್ಷೇತ್ರಕ್ಕೂ ಪೋಯಿ ನಲ್ಪ ಎಟ್ಟೆ ರೀತಿಯ ತನ್ನ ಜೋಕುಲು ಮಲಪುನಂಚಿತ್ತನ ಭಜನಾ ಸಂಕೀರ್ತನೆ ಸೇವೆ ನನಾತ್ ಶಾಸ್ತಾರ ಮಲ್ಪುನಂಚಿತ್ತನ ಮೂಜಕ್ಷರದ ರಾಮಾಂಕಿತ ವಾರೀತಿನ ಬೆಳಕದ ಬರುಡ ಅವಿಗೆ ಉವೇತನದ ಕುಂದುಕರದ ಲೋಪದೋಷ ಬರದಲೆಗ ಮಾತ್ರೆಗಳ ನನಾತ್ ಏಕರಾಶಿಯ ಒಂದು ನನಾತನಲ್ಲಿ ಹೆಚ್ಚಿನ ಸಂಖ್ಯೆಯ ಭಾಗವಹಿಸ ಒಂದು ಆ ದೇವರನ ಪುಣ್ಯವಾದ ಚಿತ್ತನ ಸಾಹಿತ್ಯಕ್ಕೆ ಕೈಯೊಟ್ಟದ ಬತ್ತಿನ ಪ್ರಸಾದಡೆ ದೇವರನಿಗಳಿಗೆ ಮಾತ್ರೆಗಳ ಆ ಕಲಾಮಾದ ಜಗನ್ಮಾತೆಲ ನವನಂಬಿನ ಚಿತ್ರನ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಲ ಆ ಒಬ್ಬಲೋಕದ ಒಡೆಯ ಸತ್ಯನಾರಾಯಣ ದೇವರ ಅನುಗ್ರಹಣ ಮಲಪಾದ ಕೊಡ್ದು ಈ ಮಣ್ಣಣಿಗಳ ಬತ್ತಿ ಚಿತ್ರನ ಪ್ರಸಾದಡೆ ವಿದ್ಯಾ ಸರಸ್ವತಿಯಾದ ಅಪ್ಪೆ ಅನ್ನಪೂರ್ಣೇಶ್ವರಿಯಾದ ಅಪ್ಪೆ ಮಹಾಲಕ್ಷ್ಮಿಯಾದ ಅನುಗ್ರಹ ಮಲ್ತ ಕಾಪಾಡದ ಕೊರಡೆ ಬಂದ ದೇವರ ಸಾನ್ನಿಧ್ಯದ ಮಲ್ಪಿನ ಚಿತ್ರನ ಪ್ರಾರ್ಥನೆ ಶ್ರೀ ಶಾಸ್ತ್ರ ದೇವ ಮಾಧವನಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಧರ್ಮದ ಕಾರ್ಯಗಳು ವೇತನದ ಅಧರ್ಮಲ ಬಂದಿಲೆಗ ನನಾತನಿಕಲ ಕುದರ ಆರ್ಚೋಡು ದೇಶೋಡು ನೆನಕದ ಬರಲಿಲ್ಲ ದೇವರ ಅನುಗ್ರಹ ಮನಪಾದ ಹೊರತು ಈ ಮಂಡಲ ಪರಮಾತ್ಮರ ಐದು ವಿಪ್ರಚಿತನ ಅಕ್ಷತ ಶ್ರೀರಾಮಚಂದ್ರ ದೇವರ ನಮಗೆ ಅನುಗ್ರಹ ಮನಪಾದ ಹೊರತು ಮತ್ತು ವನದುರ್ಗಾದೇವಿನ ನಿಖಿಲ ನಂಬಿನ ಚಿತ್ರ ದೈವ ದೇವರ ನಿಖಿಲ ಪ್ರೀತಿಡ ಆರಾಧನೆ ಬಂದ ಚಿತ್ರ ಕುಲದೇವತೆಲ ಅನುಗ್ರಹಣ ಬಂದು ಕಾಪಾಡಿಕೊಂಡು ಸಾಣಿಧ್ಯಡ ಬಂದ ಚಿತ್ರ ಅಯೋಧ್ಯ ರಾಮ ಜನ್ಮಭೂಮಿ ಇದರ ಅಯೋಧ್ಯ ಮಂತ್ರಾಕ್ಷತಾ ಅಭಿಯಾನ ಸಮಿತಿ ವತಿಯಿಂದ ದೇಶದೆಲ್ಲೆಡೆ ಶ್ರೀರಾಮ ಮಂದಿರದ ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ನಡೆಯುತ್ತಿರುವಂತಹ ಶ್ರೀದೇವರ ಮಂತ್ರಾಕ್ಷತೆಯ ಎಲ್ಲ ಹಿಂದೂ ಬಾಂಧವರ ಮನೆ ಮತ್ತು ಮನವನ್ನು ತಲುಪಬೇಕನ್ನೋ ಉದ್ದೇಶದಿಂದ ಜನವರಿ 1 ಮೊದಲುಗೊಂಡು 15 ತಾರೀಕಿನವರೆಗೆ ಈ ಕಾರ್ಯಕ್ರಮವು ನಡೆಯಲಿಕ್ಕಿದ್ದು ಅದರ ಪೂರ್ವಭಾವಿಯಾಗಿ ಉಳ್ಳಾಳ ತಾಲೂಕಿನ ಕೋಟೆಕ್ಕಾರು ಗ್ರಾಮಕ್ಕೆ ಅಯೋಧ್ಯೆಯ ಮಂತ್ರಾಕ್ಷತೆಯ ಪುರಪ್ರವೇಶ ಕಾರ್ಯಕ್ರಮ ಈ ದಿನ ನಡೆದಿದೆ. ಶ್ರೀ ವನದುರ್ಗ ಅಯ್ಯಪ್ಪ ಮಂದಿರದಲ್ಲಿ ಈ ಕಾರ್ಯಕ್ರಮ ಸಮಾರೋಪಗೊಂಡು ಶ್ರೀ ಗಣೇಶ ಭಜನಾ ಮಂದಿರ ಬೀರಿ ಇಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗಿರುತ್ತದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯ ಇತಿಹಾಸ ಸರಿಸುಮಾರು 500 ವರ್ಷಗಳ ರಣರೋಚಕ ಅದೊಂದು ಇತಿಹಾಸದ ಕಾಲಘಟ್ಟ. ಹಿಂದೂ ಸಮಾಜದ ಮೇಲೆ, ಹಿಂದೂ ದೇವಾಲಯಗಳ ಮೇಲೆ ಮತೀಯವಾದದ ಬಲವನ್ನು ಹಿಡಿದುಕೊಂಡು ಈ ದೇವಸ್ಥಾನವನ್ನು ನಾಶಗೊಳಿಸಿ ಹಿಂದೂ ಸಮಾಜದ ಅಂತಸ್ಥೈರ್ಯವನ್ನು ನಾಶ ಮಾಡಬೇಕನ್ನುವ ಕುತಂತ್ರ ಹಲವಾರು ಸಾವಿರ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಆ ಒಂದು ರೂಪ ಅಯೋಧ್ಯೆಯ ಈ ರಾಮ ಜನ್ಮಭೂಮಿಯ ಹೋರಾಟ. ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರದ ಶ್ರದ್ಧೆಯ ಅಯೋಧ್ಯ ಈ ಪುಣ್ಯ ಭೂಮಿಯನ್ನು ಹಿಂದೂ ಸಮಾಜ ಅವತ್ತಿನಿಂದ ಇವತ್ತಿನವರೆಗೂ ತನ್ನ ಶ್ರದ್ಧಾ ಕೇಂದ್ರವನ್ನು ತನಗೆ ಒಪ್ಪಿಸುವಂತೆ ಸರ್ಕಾರದ ಮುಂದೆ ಅಹವಾಲನ್ನು ಕೇಳ್ತಾ ಬಂದಿತ್ತು. ಆದರೆ 1990ನೇ ಇಸವಿಯಿಂದ ನಿರಂತರವಾದಂಥ ಒಂದು ಆಕ್ರೋಶಿತ ಹಿಂದೂ ಸಮಾಜದ ಒಂದು ಫಲಿತಾಂಶದ ರೂಪಕವಾಗಿ ಕರಸೇವೆಯ ಮುಖಾಂತರ ಅಲ್ಲಿರುವಂಥ ವಿವಾದಿತ ಕಟ್ಟಡ ಕೆಳಗೆ ಬಿದ್ದು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಒಂದು ಅಡಿಪಾಯಕ್ಕೆ ಮೈಲಿಗಲ್ಲಿಗೆ ಸಾಕ್ಷಿಯಾಯಿತು. ಆ ನಂತರ ನಿರಂತರವಾದಂಥ ಕಾನೂನು ಹೋರಾಟ ವಿಶ್ವ ಹಿಂದೂ ಪರಿಷತ್ನ ನೆಲೆಯಲ್ಲಿ ಇಲ್ಲಿ ನಡೆದುಕೊಂಡು ಬಂದು ಕಳೆದ ವರ್ಷದಲ್ಲಿ ತೀರ್ಪು ಹಿಂದೂ ಸಮಾಜದ ಪರವಾಗಿ ಸತ್ಯದ ಪರವಾಗಿ ಬಂದಿರುವಂಥದ್ದನ್ನು ನಾವೆಲ್ಲ ಮನಗಂಡಿರ್ತೇವೆ. ಈ ದಿವಸ ಬಹಳಷ್ಟು ಸಂತಸದ ವಾತಾವರಣ.
ಇಡೀ ಹಿಂದೂ ಸಮಾಜ ಆ ತೀರ್ಪನ್ನು ಸ್ವಾಗತಿಸಿಕೊಂಡು ಇದೀಗ ಆ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಬಂದಂಥ ಅಕ್ಷತೆಯನ್ನು ಹಿಂದೂ ಸಮಾಜ ಪ್ರತಿ ಮನೆಯಲ್ಲೂ ಮನದಲ್ಲೂ ಸ್ವೀಕರಿಸುವಂತಹ ಪುಣ್ಯಕಾಲ. ಅದೇ ರೀತಿಯಾಗಿ ಕೋಟೆಕ್ಕಾರು ಮಂಡಲದ ಪ್ರತಿ ಹಿಂದೂ ಮನೆಗೆ ಸಂಘ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಇದರ ಎಲ್ಲ ಕಾರ್ಯಕರ್ತರು ಮನೆಗೆ ಬಂದು ಈ ಅಕ್ಷತೆಯನ್ನು ಜನವರಿ 1ರಿಂದ 15ನೇ ತಾರೀಕಿನವರೆಗೆ ಕೊಡಲಿಕ್ಕಿದ್ದಾರೆ. ಇನ್ನು ಮುಂದೆ ಈ ರಾಷ್ಟ್ರದ ಹಿಂದೂ ಸಮಾಜದ, ಈ ದೇಶದ ಒಂದು ಭವಿಷ್ಯದ ಒಂದು ಉತ್ತಮ ವಿಚಾರ ಮುಂದೆ ಬರಲಿಕ್ಕಿದೆ ಅನ್ನುವ ಒಂದು ದೃಢ ಸಂಕಲ್ಪ ಇನ್ನು ಮುಂದೆ ನಮಗೆ ಕಾಣಲಿಕ್ಕಿದೆ. ಎಲ್ಲರಿಗೂ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯ ಆ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ. ನಾಡಿದ್ದು 22ನೇ ತಾರೀಕಿಗೆ ಅಯೋಧ್ಯೆ ರಾಮ ಜನ್ಮಭೂಮಿಯ ಬ್ರಹ್ಮಕಲಶೋತ್ಸವ ಬಹಳಷ್ಟು ಅದ್ಧೂರಿಯಾಗಿ ದೀಪಾವಳಿಯಷ್ಟು ಸಂಭ್ರಮ ಸಡಗರದಿಂದ ಇಡೀ ದೇಶದಲ್ಲಿ ನಾವು ಆಚರಿಸಲಿಕ್ಕಿದ್ದೇವೆ. ಎಲ್ಲ ಹಿಂದೂಗಳು ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಪವಿತ್ರವಾದ ಅಕ್ಷತೆಯನ್ನು ಇಟ್ಟುಕೊಂಡು ಮನೆ ಮತ್ತು ಮನವನ್ನು ಎರಡನ್ನೂ ಕೂಡ ಒಂದು ಸಂಭ್ರಮದ ವಾತಾವರಣದಿಂದ ಒಂದು ಅಲಂಕರಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಮುಂದೆ ನಡೀಲಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.